ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳು ರಾತ್ರಿ ಹೊತ್ತಲ್ಲೇ ನಡೆಯುತ್ತವೆ. ಈ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವುದು ಸರಿಯಲ್ಲ ಅಂತ ಸಚಿವ ಯುಟಿ ಖಾದರ್ ಅವರು ಹೇಳಿದರು. ಕಾವೂರು ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ತಡರಾತ್ರಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಪೊಲೀಸರು ಅಡ್ಡಿಪಡಿಸಿದ ಬಗ್ಗೆ ಪಶ್ಚಿಮ ವಲಯ ಐಜಿಪಿ ಜೊತೆಗೂ ಮಾತನಾಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿ ಪೂಜೆ ರಾತ್ರಿ ಜಾಗರಣೆಯೊಂದಿಗೆ ನಡೆಯುತ್ತದೆ. ಕಾವೂರು ದೇವಸ್ಥಾನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ಬಳಿಕ ಕಾರ್ಯಕ್ರಮ ನಡೆಸಲು ಅವಕಾಶವನ್ನ ನೀಡಲಾಗಿತ್ತು. ಆ ವೇಳೆ ಇನ್ಸ್ಪೆಕ್ಟರ್ ಮತ್ತೆ ಅನುಚಿತವಾಗಿ ವರ್ತಿಸಿದ್ದಾರೆ ಎನ್ನುವ ಆರೋಪದ ಬಗ್ಗೆ ಜೊತೆಗೆ ಭಕ್ತರಿಗೆ ತೊಂದರೆಯಾಗಿರುವ ಬಗ್ಗೆ ನೈಜ ವರದಿಯನ್ನ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಸಚಿವ ಯುಟಿ ಖಾದರ್ ಹೇಳಿದರು. ಮತ್ತು ಮಹಾಶಿವರಾತ್ರಿ ದಿವಸದಂದು ಅದು ಕಡ್ಡಾಯವಾಗಿ ಇಡೀ ನೈಟ್ ಜಾಗರಣೆ ಮಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಇದು ನಮ್ಮ ವಿಚಾರ. ಮತ್ತು ಇದರ ಮಧ್ಯೆ ಬೇರೆ ಏನೇ ಇದ್ರೂ ಕೂಡ ಇವತ್ತು ಏನು ಮಾಡಲಿಕ್ಕೆ ಹೋಗಬೇಡಿ ಅಂತ ಏನಿದ್ರು ಕೂಡ ಕಮಿಟಿಯ ಜೊತೆ ನಾಳೆ ಕೂತ್ಕೊಂಡು ನಮಗೆ ಚರ್ಚೆ ಮಾಡ್ಬೋದು. ಆಯ್ತು ತಕ್ಷಣ ಆಯಿತು ಅದು ನಾನು ಹೇಳ್ತೆ ಅಂತ ಹೇಳಿದರು. ನಾನು ಕೂಡ ಎಸ್ ಪಿ ಕೂಡ ಇದೇ ವಿಚಾರ ಕೂಡ ಹೇಳಿದೆ. ನಮ್ಮ ಎಸ್ ಪಿ ಕೂಡ ನನಗೆ ಹೇಳಿದರು, ಈಗ ಫೋನ್ ಬಂದಿದೆ, ನಾವೇನು ಇದು ಮಾಡೋದಿಲ್ಲ, ವಿ ಡೋಂಟ್ ಇಲ್ಲ ಇದು ಮಾಡ್ತಾರೆ ಅಂತೇಳಿ. ಮತ್ತು ಮರುದಿವಸ ಬೆಳಿಗ್ಗೆ ನಮ್ಮ ಕಾರ್ಪೊರೇಟರ್ ದೀಪಕ್ ಪೂಜಾರಿ ಮತ್ತು ಸುಮಂತ್ರ ಹೇಳಿದರು ಪ್ರೋಗ್ರಾಮ್ ಮಾಡಲಿಕ್ಕೆ ಮಾಡಿದ್ದಾರೆ 3:30 ತನಕ. ಮತ್ತು ಅಲ್ಲಿ ಇವರಲ್ಲಿ